ಅರ್ಜೆಂಟ್ ಕುಕ್ಕ ವರ್ಷದಲ್ಲಿ 3 ಸಲ ಫುಲ್ ಟೈಮ್ ಅಲ್ಲಿ ಆಗ್ತದೆ. ನಾವೆಲ್ಲ ಮಾವಿನ ಹಣ್ಣನ್ನು ಕಲ್ಲೊಡ್ದೆ ತಿಂದದ್ದು ಇದು ಮೊರಂಪಿಗೆ ತಾಗ್ತದ ಅಂತ ಈ ಮಾವಿನ ಹಣ್ಣು. ಮಿಯಾಜಾಕಿ ಮ್ಯಾಂಗೋ ನಮ್ಮಲ್ಲಿ ಮಾತ್ರ ಇದಕ್ಕೆ 1,000 ಗಿಡಕ್ಕೆ. Banana mango. ಅದೇ ತರ ಸೇಮ್ ಮಾವು ನೋಡಿ ಇವಾಗ್ಲೇ ಆಗಿದೆ ನೋಡಿ. ಇವಾಗಲೇ ಆಗಿದೆ. ಬನಾನಾ ಚಿಕ್ಕು, ಬನಾನಾ ಚಿಪ್, ಜಾಕಿಂಗ್ ಸಪೋಟ, ಕಲರ್ ಮಲ್ಟಿ ಕಲರ್, ರೆಡ್ ಕಲರ್ ಬರುತ್ತೆ ಕಟ್ಟಿಂಗ್ ಮಾಡಿದಾಗ. ಥೈಲ್ಯಾಂಡ್ ಲೆಮನ್ ಇದೆ, ಲಿಂಬೆಗೆ ಮತ್ತೆ ಕುಂಕುಮ ತುಂಬಾ ಹಾಕಿದೆ. ಹೌದು ಮಂತ್ರವಾದಿ ಲಿಂಬೆ. ಮಂತ್ರಾದಿ ಲಿಂಬೆ. ಮತ್ತೆ ಇದು ಪಾಕಿಸ್ತಾನ ಲಿಂಬೆ ಚೆನ್ನಾಗಿದೆ ಅವತ್ತು. ಪೇರಳೆ ನೋಡಿ ದೊಡ್ಡ ಗಿಡಗಳು 150 ರೂಪಾಯಿಂದ ಸ್ಟಾರ್ಟ್ ಆಗ್ತದೆ. ಡಾರ್ಕ್ ವೆರೈಟಿ ಪೆಪ್ಪರ್, ಆಲ್ ಸೀಸನ್ ಪೆಪ್ಪರ್. ಮರಕೂರ ಉಪ್ಪುಜಿ. ಜಮ್ನೇರಲ್ಲಿ ತುಂಬಾ ವೆರೈಟಿ ಇದೆ, ಒಂದು 5-6 ವೆರೈಟಿ ಇದೆ. ರಂಬುಟಾನ್ ಅಲ್ಲಿ ಬಿಗ್ ನಮ್ಮ ಊರಲ್ಲಿ ಆಪಲ್ ಬರ್ತದೆ ಅದೇ ಗಿಡ. ಸ್ಟಾರ್ ಫ್ರೂಟ್ ಈಗಾಗಲೇ ಇದೆ, ಬೇಕಾದಷ್ಟು ಇದೆ. ದೆಪ್ಪಲ್ಯ? ಹಾ ದೆಪ್ಪಲಿ ನೋಡಿ ಇದು ಸ್ಟಾರ್ ಫ್ರೂಟ್. ದಾರೆಪುಲಿ ಊರಲ್ಲಿ ಹೇಳ್ತಾರೆ. ನೇರಳೆ ಕಾಡು ದೊಡ್ಡ ಮರ ಆಗ್ತದಲ್ಲ ಅದ್ರಲ್ಲಿ ಡಾರ್ಪು. ಇದು ನೆಲ್ಲಿಕಾಯಲ್ಲಿ ರೆಡ್ ಕಲರ್, ಜಾಸ್ತಿ ಗ್ರೀನ್ ನೋಡಿ ಇರ್ಬೋದು. ಇದು ರೆಡ್ ಕಲರ್. ಮತ್ತೆ ಇದು ಜಮ್ನೇರಳೆ, ನಿಮ್ಗೆ ಗಾರ್ಡನ್ಗೆ ಸಾಕ್ಬೋದು. ಎಲೆ ನೋಡಿ 3 ಕಲರ್ ಇದೆ. ಬೋಗನ್ವಿಲ್ಲದಲ್ಲಿ ತುಂಬಾ ವೆರೈಟಿ ಇದೆ. ಇದೆಲ್ಲ ಚಿಲ್ಲಿಸ್, ತುಂಬಾ ಓಲ್ಡ್ ಇದೆ. ಇತ್ತ ಮಾತ್ರ ಅಂತ ಸ್ಟ್ಯಾಂಡರ್ಡ್ ಆಗ್ತದೆ. ಇದು ಉಜೀನಿ ಅಂತೇಳಿ, ಇದು ಗಾರ್ಡನಿಗೆಲ್ಲ ತುಂಬಾ ಆಗ್ತದೆ. ಇದು 100 ರೂಪಾಯಿಂದ 1800 ರೂಪಾಯಿವರೆಗೆ ಉಂಟು ನಮ್ಮಲ್ಲಿ. ದಾಸವಾಳದಲ್ಲಿ ಒಂದು 10-15 ವೆರೈಟಿ ಇರ್ಬೋದು. ರಾತ್ರಿ ರಾಣಿ ಆದ್ರೆ ಇನ್ನು ಸಾಯಂಕಾಲ ಆಗೋ ಹೂವು ಆಗ್ತದೆ, ಬೆಳಿಗ್ಗೆ ಆಗೋ ಹೂವು ಮುಗ್ದು ಹೋಗ್ತದೆ. ಇದು ಮಧುಕಾಮಿನಿ ಅಂತೇಳಿ, ಇದು ಗಾರ್ಡನಿಗೆ ಆಗ್ತದೆ. ತುಂಬಾ ಫ್ಲವರಿಂಗ್ ಆಗ್ತದೆ, ತುಂಬಾ ಪರಿಮಳ. ಎಷ್ಟು ಟೈಪ್ ಇದೆ ಗಾರ್ಡನಿಂಗ್ ಅಲ್ಲಿ? ಒಂದು 300 ವೆರೈಟಿ ಇದೆ. ಹ್ಯಾಂಗಿಂಗ್ ಪಾಟ್ಗಳಿದೆ ನೋಡಿ, ಬೇರೆ ಬೇರೆ. ಈ ಮಣ್ಣು ಇನ್ನೆಲ್ಲ ಸಿಗ್ತದೆ ನಿಮ್ಮ ಹತ್ರವೇ? ಎಲ್ಲ ಇದೆ, ಪಾಟ್ಗಳಿದೆ, ಮಣ್ಣುಗಳು ಸೆಟ್ಟಿಂಗ್ ಮಾಡಿ ನಾವು ಕೊಡ್ತೀವಿ. ತುಂಬಾ ಒಳ್ಳೊಳ್ಳೆ ಪಾಟ್ಗಳಿದೆ. ಇದೆಲ್ಲ ತುಂಬಾ ಒಳ್ಳೆ ಸ್ಟ್ಯಾಂಡರ್ಡ್. ಎಷ್ಟು ಅಂತ ಹೇಳಿದ್ರೆ ನೋಡಿ, ಈ ನಾನು ಬಿಸಾಕ್ತೇನೆ. ಇದು ಓಪನ್ ಆದಾಗಿಂದ ನಾವು ಬರಬೇಕು ಅಂತ ನೆನ್ಸ್ಕೊಂಡಿದ್ವಿ. ನಾವು ಇಂಡೋರು ತಗೋಬೇಕು ಅಂತ ಇದ್ದೀವಿ, ಔಟ್ಡೋರು ತಗೋಬೇಕು. ತುಂಬಾ ಖುಷಿ ಆಗ್ತದೆ ನೋಡ್ಲಿಕ್ಕೆ, ಅದಕ್ಕಾಗಿ ನಾವು ಈಗ ಬಂದದ್ದು. ನಿಮಗೆ ತುಂಬಾ ಲೈಕ್ ಅದು ಬಣ್ಣಕ್ಕಾಗದ ಹೂಗಳು, ಮತ್ತೆ ಇದು ಜಿಗ್ಜಾಗ್. ಜಿಗ್ಜಾಗ್ ಇಲ್ಲಿ ಎಷ್ಟು ನೀವು ಪರ್ಚೇಸ್ ಮಾಡ್ತೀರಿ ಅಂತ ಗೊತ್ತಾಯ್ತು. ಹೇಗುಂಟು ಇದು ಫಾರ್ಮ್? ಒಳ್ಳೆದುಂಟು. ಗಿಡ ತೆಗೆದು ಹೀಗೆ ಕೊಟ್ಟು ಬಿಡೋದಲ್ಲ ಇವರು. ಅದನ್ನು ಹೇಗೆ ನಡಬೇಕು, ಅದಕ್ಕೆ ಯಾವ ರೀತಿಯಂತ ಪಾಟ್ ಬಳಕೆ ಮಾಡಬೇಕು, ಅದಕ್ಕೆ ಯಾವ ರೀತಿಯ ಮಣ್ಣು ಬಳಕೆ ಮಾಡಬೇಕು, ಅದರ ಆರೈಕೆ ಹೇಗೆ ಮಾಡಬೇಕು, ಆ ಗಿಡವನ್ನ ಜೋಪಾನವಾಗಿ ಕಾಪಿಟ್ಕೊಳ್ಳೋದು ಹೇಗೆ, ಎಲ್ಲವನ್ನು ಕೂಡ ಶಿವಣ್ಣ ತಿಳಿಸ್ತಾರೆ. ಮಂಗಳೂರು ರಸ್ತೆಯಲ್ಲಿರ್ತಕ್ಕಂತಹ ಹೆದ್ದಾರಿಯಲ್ಲಿರ್ತಕ್ಕಂತಹ ನಿಸರ್ಗ ಗಾರ್ಡನ್ ನರ್ಸರಿ ಮತ್ತು ಹಣ್ಣಿನ ಗಿಡಗಳು 1998ರಿಂದ ಆರಂಭಗೊಂಡಿರುವಂತಹ ನ್ಯಾಚುರಲ್ ಸ್ಟೋರ್, ಬೆಂಗಳೂರು ಸ್ಟೋರ್ ಮತ್ತು ಗಾರ್ಡನ್ ಸೆಟ್ಟಿಂಗ್ ಮಾಡಿಕೊಡಲಾಗುವುದು. ಎಲ್ಲ ರೀತಿಯಂಥ ವ್ಯವಸ್ಥೆಗಳಿದ್ದಾವೆ. ಶಿವ ಎಸ್ ಈಶ್ವರಮಂಗಳ ಇವರ ಒಂದು ಗಾರ್ಡನ್ ಅಂತ ನರ್ಸರಿಗೆ ನಾವು ಈಗ ಒಳಭಾಗಕ್ಕೆ ಬರ್ತಾ ಇದ್ದೇವೆ. ಬನ್ನಿ ಅಶ್ವಥ್, ಹೇಗಿದೆ ಅಂತ ತೋರಿಸ್ತೀನಿ. ನೋಡಿ, ಬಂದ ಕೂಡಲೇ ನಿಮಗೆ ಸ್ವಾಗತ ಕೊಡುವಂಥದ್ದು ಸುಂದರ ದಾಸವಾಳ. ಹೂವಿನ ಸ್ವಾಗತ. ಅದರ ಜೊತೆಗೆ ಒಳಭಾಗದಲ್ಲಿ ಮತ್ತೊಂದು ದಾಸವಾಳದ ಹೂವಿದೆ. ಗಾರ್ಡನಿಂಗ್ ಏರಿಯಾದಲ್ಲಿ ಬಹಳಷ್ಟು ವಿಶೇಷವಾದಂತಹ ಒಂದು ಆಸಕ್ತಿಯನ್ನು ಇವರು ಹೊಂದಿದ್ದಾರೆ ಅಂತ ಅನ್ಬೋದು. ಜೊತೆಗೆ ಬೋಗನ್ವಿಲ್ಲ ಅಥವಾ ಕಾಗದ ಹೂವು ಅಂತ ಏನು ಕರೀತಾರೆ, ಇಂಗ್ಲೀಷ್ನಲ್ಲಿ ಬೋಗನ್ವಿಲ್ಲ ಅಂತ ಕರೀತಾರೆ. ಇದಕ್ಕೆ ಕಾಗದ ಹೂವಿನ ಒಂದು ರಾಶಿ ಇದೆ. ಅದ್ರ ಜೊತೆಗೆ ಬೇರೆ ಬೇರೆ ಒಂದು ಟೈಪಿನ ಹೂಗಳಿದ್ದಾವೆ. ಆನಂತರ ಇಲ್ಲಿರ್ತಕ್ಕಂಥ ಗಾರ್ಡನಿಂಗ್ ಎಲ್ಲವೂ ಕೂಡ ಚೆನ್ನಾಗಿದೆ. ಬನ್ನಿ ಒಳಗೆ ಹೋಗುವ. ಯಾಕೆಂತಂದರೆ ಕೇವಲ ಗಾರ್ಡನಿಂಗ್ ಮಾತ್ರವಲ್ಲ, ಇಲ್ಲಿ ಬಹಳ ಅಲಂಕಾರಿಕ ಗಿಡಗಳು, ಅದರ ಜೊತೆಗೆ ಬೇರೆ ಬೇರೆ ಹಣ್ಣಿನ ಗಿಡಗಳು, ಸುಮಾರು 100ಕ್ಕೂ ಹೆಚ್ಚು ಹಣ್ಣಿನ ಗಿಡಗಳಿದ್ದಾವೆ. ಅದರ ಜೊತೆಗೆ 350ಕ್ಕೂ ಅಧಿಕ ಗಾರ್ಡನಿಂಗ್ ಗಿಡಗಳಿದ್ದಾವೆ. ಈಗ ನೀವು ನೋಡ್ತಾ ಇರುವಂಥ ವ್ಯಕ್ತಿ ಇದರ ಓನರ್ ಶಿವ ಎಸ್ ಈಶ್ವರಮಂಗಳ ಇವರು. ಸರ್ ನಮಸ್ತೆ. ನಿಮ್ಮ ಒಂದು ನರ್ಸರಿ ನಿಮಗೆ ಪರಿಚಯ ಮಾಡಿಕೊಡ್ಬೇಕು. ಓಕೆ ಸರ್, ಮಾಡಿ. ಬನ್ನಿ, ನೀವೇ ಹೇಳಿ ನೋಡಿ ಎಂತೆಲ್ಲ ಉಂಟು ಅಂತ. ಇದೆಂತ ಇಷ್ಟು ಚಿಕ್ಕದ್ರಲ್ಲಿ ಕುಕ್ಕಾಗಿದೆ? ಇದು ಥೈಲ್ಯಾಂಡ್ ಮ್ಯಾಂಗೋ ಅಂತೇಳಿ, ಆಲ್ ಸೀಸನ್ ಅಂದರೆ 3 ಸಲ ಆಗ್ತದೆ ವರ್ಷದಲ್ಲಿ. ನಮಗೆ ಅರ್ಜೆಂಟಾಗಿ ಉಪ್ಪಿನಕಾಯಿ ಮಾಡ್ಬೋದು ಅಥವಾ ಚಟ್ನಿ ಮಾಡ್ಬೋದು. ಅರ್ಜೆಂಟ್ ಕುಕ್ಕ ವರ್ಷದಲ್ಲಿ 3 ಸಲ ಫುಲ್ ಟೈಮಲ್ಲಿ ಆಗ್ತದೆ. ಒಂದು ಬಿಟ್ಟ ಕೂಡಲೇ ಇನ್ನೊಂದು ರೆಡಿ ಆಗಿರ್ತದೆ. ನೋಡಿ, ನಮ್ಮ ಹೆಸರು ಇದಕ್ಕೆ. ಇದು ಥೈಲ್ಯಾಂಡ್ ಮಾವು ಅಂತ. ಅರ್ಜೆಂಟ್ ಕುಕ್ಕು, ಅರ್ಜೆಂಟ್ ಆಗಿ ಉಪ್ಪಿನಕಾಯಿ ಮಾಡ್ಲಿಕ್ಕೆ ಆಗ್ತದೆ. ನೀವೀಗ ತಿಂತೀರ ಒಂದು? ಯಾವುದು ಹಣ್ಣಾಗಿದೆಯಾ? ಹಣ್ಣ ಇಲ್ಲ, ಕಾಯಿ ಬೇಡ. ಮತ್ತೆ ಬೇರೆ ಯಾವ್ದಾದ್ರು ಒಳ್ಳೇದಿದ್ರೆ ಕೊಡಿ. ಬನ್ನಿ. ಮತ್ತೆ ಇದೆಲ್ಲ ಇಲ್ಲಿಂದ ಸ್ಟಾರ್ಟ್ ಮಾಡು. ಫ್ರೂಟ್ ಹಿಂದೆ. ಫ್ರೂಟ್ ಹಿಂದೆ ಸ್ಟಾರ್ಟ್ ಮಾಡ್ತೀರಾ? ಬನ್ನಿ ಹೋಗುವ. ಇದು ಥೈಲ್ಯಾಂಡ್, ಇದು ಬೆಂಗನ್ಪಲ್ಲಿ ಅಂತೇಳಿ. ಬೆಂಗನ್ಪಲ್ಲಿ ಚಿಕ್ಕ 150ರಿಂದ ಸ್ಟಾರ್ಟ್ ಆಗ್ತದೆ. ಸಾಮಾನ್ಯ 1,500ರಿಂದ 2,000ದವರೆಗೆ ಇದೆ ಗಿಡಗಳು. 2,000ದವರೆಗೆ ಗಿಡಗಳಿದ್ದಾವೆ. 150 ಗಿಡ ಇದಕ್ಕೆ. ಎಲ್ಲ ಅದರದಾದಂಥ ಮೆನುಗಳಿದೆ ಎಲ್ಲ ಗಿಡದಲ್ಲಿ. ಇದೆಂತ ಇದು? ಮೀನು ಬಾರಾಮಾಸಿ ಮಾವಿನಕಾಯಿ, ಥೈಲ್ಯಾಂಡ್ ಮಾವು. ಇದು ನೀಲಂ. ಇದು ನೋಡಿ, ಇದೆಂತ? ಥೈಲ್ಯಾಂಡ್ ನೋಡಿ. ಇವಾಗಲೇ ಮಾವಿನಕಾಯಿ ಇದೆ ಇದರಲ್ಲಿ. ನೋಡಿ ಇಲ್ಲಿತ್ತು. ಈ ಕಲಿ
ಓಯ್ ಕುಕ್ಕೊಂಟಿದ್ರಲ್ಲಿ ಬನ್ನಿ ಓಯ್ ಅಶೋಕ್ ನೋಡಿ ಯಾಕಳಿ ನೋಡಿ ಇದೆಂತ ಮರ ಇಷ್ಟು ಚಿಕ್ಕದಲ್ಲಿ ಮಾವಿನ ಹಣ್ಣ ನಾವೆಲ್ಲ ಮಾವಿನ ಹಣ್ಣನ್ನು ಕಲ್ಲೊಡ್ದೆ ತಿಂದದ್ದು ಇದೆಂತ ಮರೆ ಸೊ ಇದು ಮೊರಂಪಿಗೆ ತಾಗ್ತದ ಅಂತ ಈ ಮಾವಿನ ಹಣ್ಣು ತಗೊಳ್ಳಿ ತುಂಬಾ ರೇಟ್ ಏನಿಲ್ಲ ಇದಕ್ಕೆ ನೋಡಿ ಬರೀ ಎಷ್ಟು ಇದಕ್ಕೆ? 850 ರೂಪಾಯಿ 850 ರೂಪಾಯಿ ಒಂದು ಗಿಡಕ್ಕೆ. ಹೌದು. ಆ ಮಾವಿನ ಹಣ್ಣಿದ್ದೆ ಗಿಡ ಕೊಡ್ತೀರಾ? ಅದು ರೆಡಿ ಹಣ್ಣು ಮಾಡಿಯೇ ಕೊಡುವ. ಹಣ್ಣು ಮಾಡಿಯೇ ಕೊಡ್ತೀರಿ. ಎಸ್. ನೀಲಂ ಇದೆ ನೋಡಿ. ನೀಲಂ ನೋಡಿ. ಕಾಳಪಾಡಿ ಇದೆ. ಕಾರಪ್ಪಾಡಿ. ಕಾಳಪಾಡಿ ವೆರಿಗೇಟೆಡ್ ನೋಡಿ. ಅಡಿಭಾಗದಲ್ಲಿ ಇವಾಗಲೇ ಹೂ ಬಿಟ್ಟಿದೆ. ಹೌದು ಮಾರೆ ಇಲ್ಲಿ ನೋಡಿ ಹೂ ಬಿಟ್ಟಿದೆ ನೋಡಿ. ಅಶ್ವತ್ ಮನೆಗೆ ನೋಡಿ ಹೂ ಬಿಟ್ಟಿದೆ ಈಗಲೇ. ಈ ಮಾವಿನ ಹಣ್ಣಲ್ಲಿ ತುಂಬ ವೆರೈಟಿ ಇದೆಯಲ್ಲ? ಹೌದು ನೋಡಿ. ಇದು ತುಂಬ ಹೆಸರಾಂತದ್ದು. ಹಾಂ ಹಾಂ ನೋಡಿ. ಇದೆಂತ ಇದು ಇದಲ್ಲ ಇದು ಕಾಸ್ಟ್ಲಿ ಎಷ್ಟಲ್ಲ? ಹೌದು. ಮಿಯಾಜಾಕಿ ಮ್ಯಾಂಗೋ. ನಮ್ಮಲ್ಲಿ ಮಾತ್ರ ಇದಕ್ಕೆ 1,000 ಗಿಡಕ್ಕೆ. ನೋಡಿ ಎಷ್ಟು ದೊಡ್ಡ ಗಿಡ. ಹಾಂ ಬರೀ 1,000 ಮಾತ್ರ. 1,000 ಮಾತ್ರ. ಹೌದು, ನನ್ನ ಇಷ್ಟ ಮಿಯಾಜಾಕಿ ನಿಮ್ಮ ಇವರ ಎತ್ತರದ ಗಿಡ 1,000 ರೂಪಾಯಿಗೆ ಮಿಯಾಜಾಕಿ ಮ್ಯಾಂಗೋ. ಅದೆಲ್ಲ ಲೇಬಲು ಇದೆ ಅವರದ್ದು ನೋಡಿ. ಎಲ್ಲಿ ಇಷ್ಟು ಕಡಿಮೆ ನಿಮಗೆ ಸಿಕ್ಕುದು ಕಷ್ಟ. 1,000ಕ್ಕೆ ಒಂದು ಗಿಡ ಯಾವ್ದು ಗೊತ್ತುಂಟ? ಮಿಯಾಜಾಕಿ ಮ್ಯಾಂಗೋ. ಬಂಗನಪಲ್ಲಿ. ಬಂಗನಪಲ್ಲಿ ತುಂಬಾ ಚಂದದ ಮಾವಿನಕಾಯಿ ಇದು. ತುಂಬಾ ಚಂದದ ಮಾವಿನ ಬೇರೆ ಎಲ್ಲ ವೆರೈಟಿಗಳಿದೆ. ಎಲ್ಲ ವೆರೈಟಿಗಳಿದಾವೆ. ಒಂದು ಸಾಧಾರಣ ಹಣ್ಣಿನ ಗಿಡ ಅದು ಬನಾನಾ ಮ್ಯಾಂಗೋ ಅಂತೇಳಿ. ಯಾವುದು ಇದು ನೋಡಿ ಇಲ್ಲಿ ನಿಮ್ಮಷ್ಟಾಗಿ ಇದೆ ಗಿಡ. ನೋಡಿ ನೋಡಿ ಇಲ್ಲಿ ಬನ್ನಿ. ಬನಾನಾ ಮ್ಯಾಂಗೋ ಬರೀ 500 ರೂಪಾಯಿ ಈ ಗಿಡಕ್ಕೆ ನೋಡಿ. 500 ರೂಪಾಯಿ. ಅದು ಮ್ಯಾಂಗೋ ಹೇಗಾಗ್ತದೆ ತೋರಿಸಿ ಅವರಿಗೆ ಸ್ವಲ್ಪ. ನೋಡಿ ನೋಡಿ ಹೀಗಾಗ್ತದೆ ನೋಡಿ. ಇದೇ ತರ ಸೇಮ್ ಮಾವು. ಬನಾನಾ ಮ್ಯಾಂಗೋ ನನ್ನಷ್ಟಾಗಿದೆ. ನಿಮ್ಮಿಂದ ಮೇಲೆ ಇದೆ. ಬನ್ನಿ ಬನ್ನಿ ಬನ್ನಿ. ಇದು ನೋಡಿ ಇದು ಕೋಸೇರಿ ಅಂತೇಳಿ ತುಂಬಾ ಒಳ್ಳೆ ಮಾವು. ಇದು ಸಹ ಎಂತ ಹೆಸರು? ಕೋಸೇರಿ. ಕೋಸ್ಬೇರಿ. ಇದು ಚಂದ್ರಕರ್ಣ. ಚಂದ್ರಕರ್ಣ. ಇದು ಕಾಡು ಮಾವು ನೋಡಿ. ಕಾಡು ಮಾವು ಇದೆಯಾ? ಕಾಡು ಮಾವು. ಇದು ನಾವು ಇಲ್ಲಿ ಕಾಡು ಮಾವನ್ನು 3 ರಿಂದ 4 ವರ್ಷದಲ್ಲಿ ಪ್ಲಾಂಟೇಶನ್ ಮಾಡಿ ಹಣ್ಣು ತಿಂದಿದ್ದೇವೆ ನಂದಿವನದಲ್ಲಿ. ಹೌದಾ? ನಂದಿವನದಲ್ಲಿ ಇರುವಂತ ಗಿಡಗಳೇ ಇಲ್ಲಿ ಜಾಸ್ತಿ ಆಗಿರುವುದು. ಅಲ್ಲೇ ಇರೋದು ಎಲ್ಲ. ಇದೀಗ ಕಾಡು ಮಾವು ಅದಕ್ಕೆ ಎಷ್ಟೊಂದು ಗಿಡಕ್ಕೆ? ಇದಕ್ಕೆ 450. ಕಾಡು ಮಾವು ಏನು ಕಡಿಮೆದಲ್ಲ, 450 ಉಂಟು ಗಿಡಕ್ಕೆ. ಅದ್ರ ಮಾವು ತುಂಬಾ ಆಗ್ತದೆ. ತುಂಬಾ ಅಡಿಯಲ್ಲಿ ಕಲ್ಲು ಬಿಸಾಡೋ ಕೆಲಸ ಇಲ್ಲ. ಕಲ್ಲು ಬಿಡುವ ಬಲ್ಲಿ ಬಿಸಾಡೋ ಕೆಲಸ ಇಲ್ಲ. ಕೈಯಲ್ಲಿ ಕೊಯ್ಬಹುದು. ಕೈಯಲ್ಲೇ ಕೊಯ್ಯುವ ಮಾವಿನ ಹಣ್ಣು. 3 ವರ್ಷದಲ್ಲಿ ತುಂಬಾ ಆಗಿದೆ ನಮಗೆ. 3 ವರ್ಷದಲ್ಲಿ. ಇದೆಂತ ಸರ್? ಇದೆಂತ ನೋಡಿ. ಇದು ತೋತಾಪುರಿ. ಅದು ತೋತಾಪುರಿಯಾ? ನೋಡಿ ಇಷ್ಟು ದೊಡ್ಡ ಗಿಡ ಬರೀ 400 ರೂಪಾಯಿ ಮಾತ್ರ. ಎಸ್. ನೋಡಿ ಎಷ್ಟಾಗಿದೆ ನೋಡಿ ಗಿಡ. ನೋಡಿ ನನ್ನಷ್ಟಾಗಿದೆ ಗಿಡ. ಅದರಲ್ಲಿ ಇದೆ ಮೆನು. ಇದು ಬನಾನಾ ಚಿಕ್ಕು ಅಂತೇಳಿ. ಚಿಕ್ಕ ಇದು? ಚಿಕ್ಕು ಆಗಿದೆ. ಅದ್ರ ಕಾಯಿ ಇದ್ದದನ್ನೆಲ್ಲ ತಕೊಂಡು ಹೋಗಿದ್ದಾರೆ ಪಾರ್ಟಿ. ಇಲ್ಲಿ ಒಂದು ಉಂಟಲ್ಲ? ಉಂಟಾ? ನೋಡಿ ನೋಡಿ ಇಲ್ಲಿ ನೋಡಿ ಇವಾಗಲೇ ಆಗಿದೆ ನೋಡಿ. ಇವಾಗಲೇ ಆಗಿದೆ. ಬನಾನಾ ಚಿಕ್ಕು. ಬನಾನಾ ಚಿಕ್ಕು. ಇದು ನೋಡಿ ಜಾಕಿಂಗ್ ಸಪೋಟ. ಜಾಕಿಂಗ್. ಇದು ಕಲರ್ ಮಲ್ಟಿ ಕಲರ್. ರೆಡ್ ಕಲರ್ ಬರ್ತದೆ ಕಟ್ಟಿಂಗ್ ಮಾಡಿದಾಗ ನೋಡಿ. ಒಳಗೆ ರೆಡ್. ರೆಡ್ ಕಲರ್. ಬನ್ನಿ ಇಲ್ಲಿ ಬನ್ನಿ. ಆ ಕಡೆ ಅಂಬಟೆ ಉಂಟು. ಅದು ಕೊಡಂಪುಳಿ ಅಂತ. ಕುಡಂಪುಳಿ ದೊಡ್ಡದಂತೆ ಅಂದ್ರೆ ಪುನರ್ಪುಳಿ ಒಂದು ದೊಡ್ಡಪ್ಪ ಇದ್ದಾಗ ಫ್ಯಾಮಿಲಿ ಸಾಂಬಾರಿಗೆಲ್ಲ ಆಗ್ತದೆ. ಮತ್ತೆ ಹುಳಿ ಅಲ್ಲಿ ತುಂಬಾ ಇದೆ. ಹುಳಿಯಲ್ಲಿ ಥೈಲ್ಯಾಂಡ್ ಲೆಮನ್ ಇದೆ. ಥೈಲ್ಯಾಂಡ್ ಲೆಮನ್. ಇದು ಕೆಂಪು ಕಲರ್ ಬರ್ತದೆ ನೋಡಿ ಕಟ್ಟಿಂಗ್ ಮಾಡಿದಾಗ. ಕಟ್ಟಿಂಗ್ ಮಾಡಿದಾಗ ಕೆಂಪು ಕಲರ್. ಲಿಂಬೆ. ಲಿಂಬೆಗೆ ತುಂಬಾ ಹೌದು ಮಂತ್ರವಾದಿ ಲಿಂಬೆ. ಮಂತ್ರವಾದಿ ಲಿಂಬೆ. ಮತ್ತೆ ಇನ್ನೊಂದು ಥೈಲ್ಯಾಂಡ್ ಆರೆಂಜ್ ಇದೆ. ಇದನ್ನ ನಾವು ಸ್ಕಿನ್ ತೆಗೆಯುವ ಕೆಲಸ ಇಲ್ಲ. ಯಾವುದಕ್ಕೆ? ಥೈಲ್ಯಾಂಡ್ ಲಿಂಬೆ ಇದು ಇಕ್ಕೊಳ್ಳಿ. ಯಾಕೆ? ಹಣ್ಣಾದ ಕೂಡಲೇ ತೆಗೆದು ತಿನ್ಬೋದು. ಈಗ ಕಾಯಿ ನಿಮಗೆ ಹಣ್ಣಾಗಿಲ್ಲ. ಈಗ ನೀವು ಕೊಡುದಿಲ್ಲ. ಮತ್ತೆ ಇದು ಪಾಕಿಸ್ತಾನ ಲಿಂಬು. ತುಂಬಾ ಇದೆ. ಎಲ್ಲ ಕಡೆ ಇದೆ. ಹೌದು. ಇದು ಇಸ್ರೇಲ್. ಅದು ಇಸ್ರೇಲ್. ಅದು ಲಿಂಬೆ ಚೆನ್ನಾಗಿದೆ ಅವ್ರದ್ದು ನೋಡಿ. ತುಂಬಾ ಆಗ್ತದೆ ಆಲ್ ಸೀಸನ್. ಪಾಕಿಸ್ತಾನ ನಿಂಬು ನೋಡಿ ಫುಲ್ ಹೂ ಬಿಟ್ಟಿದೆ ನೋಡಿ. ಒಂದು 10 ನೋಡಿ ಇಲ್ಲಿ ಲಿಂಬೆ ಆಗಿದೆ ನೋಡಿ. ನೋಡಿ ಪಾಕಿಸ್ತಾನದವರ ಲಿಂಬೆ ನೋಡಿ. ಪಾಕಿಸ್ತಾನದ ಅಣ್ಣ ಲಿಂಬೆ ತೊಲೆ ಇದೆಲ್ಲ ನಮ್ಮ ಇಂಡಿಯಾದಿಂದ ಹೋದಾಗಿರ್ಬೋದು ಅಲ್ಲಿಗೆ. ಇದು ನೋಡಿ ಪೇರಳೆ 250 ರೂಪಾಯಿ. ಪೇರಳೆ ನೋಡಿ ದೊಡ್ಡ ಗಿಡಗಳು 150 ರೂಪಾಯಿಂದ ಸ್ಟಾರ್ಟ್ ಆಗ್ತದೆ. 150 ರೂಪಾಯಿಂದ ಸ್ಟಾರ್ಟ್ ಆಗ್ತದೆ. ಅದು ದೊಡ್ಡ ಚಿಕ್ಕು ನೋಡಿ ಬಿಗ್ ಚಿಕ್ಕು. ಈಗ ಶಿವರೇ ಈ ವಿಡಿಯೋ ನೋಡಿ ಬಂದವರಿಗೆ ಏನಾದರೂ ಆಫರ್ ಕೊಡ್ತೀರಾ? ಅದನ್ನು ನೋಡು. ನಾನು ಎಲ್ಲ ವಿಷಯದಲ್ಲಿ ಅವರಿಗೆ ಬೇಕಾದ ರೀತಿ ಅವರಿಗೆ ಅದರ ಮಾಹಿತಿ ಕೊಡ್ತೇನೆ. ಎಲ್ಲ ಯಾವ ರೀತಿ ನಾಟಿ ಮಾಡಬೇಕು. ಏನಾದರೂ ಸಮಸ್ಯೆ ಆದರೆ ಇಮಿಡಿಯೇಟ್ ನನಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೇನೆ. ನಾನು ಹೋಗ್ತೇವೆ ಅಲ್ಲಿ. ಬನ್ನಿ ಅಶ್ವಥ್ ಅವರೇ ಹೀಗೆ ಬನ್ನಿ. ಇದೆಂತ ಹಿಂದೆಂಜಿನ ಬಾರಾಬಿ ಅಂತ ಹೇಳಿದ್ರೆ ಒಂದು ಹಣ್ಣು ಬರ್ತದೆ ಇಷ್ಟು ದೊಡ್ಡದು. ಸೂಪರ್ ಪುನರ್ಪುಲಿಯಾಗಿ ಇರ್ತದೆ ಹಣ್ಣು. ಬಾರಾಬಿ ಬರೀ 250 ರೂಪಾಯಿ ಗಿಡಕ್ಕೆ. ಫುಲ್ಲು ಹಣ್ಣು ಆಗ್ತದೆ. ಫುಲ್ ಹಣ್ಣು ಆಗ್ತದೆ. ಓಕೆ. ಡಾರ್ಕ್ ವೆರೈಟಿ ಪೆಪ್ಪರ್. ಒಂದು ಪೇರಲೆನಾ?
ಪೇರಳೆ ತಾವು ಗೂವ ಅಂದು ಒಂದು ಇಲ್ಲೇ ಕಾಯಿ ಬರ್ಪು ಬೇತೆ ಬೇತೆ ಒಂದು ಪೆಪ್ಪರ್ ಅಡಿಡಿ ಆಲ್ ಸೀಸನ್ ಆಲ್ ಸೀಸನ್ ಪೆಪ್ಪರ್ ಮರಕ್ಕೆ ಬರೋ ಉಪ್ಪುಜಿ ಖಾಲಿ ಪಾಟ್ ಮಾತ್ರ ಮಾಡಲಿ ಪಾಟ್ ಪೆಪ್ಪರ್ ಅಂತ ಅಂದದ ಒಂದು ಕೋಲ್ಕತ್ತಾ ಸ್ವೀಟ್ ಕೋಲ್ಕತ್ತಾ ಸ್ವೀಟ್ ಆರೆಂಜ್ ಕೋಲ್ಕತ್ತಾ ಆರೆಂಜ್ ಆರೆಂಜ್ ಹಿಡಿತೇನೆ ರೆಡಿ ಆಯ್ತು ನಮಗೆ ಈಗ ರೆಡಿ ಆಗಿದೆ ನೋಡಿ ಉಂಟು ಏಕೊಲಿ ಕೋಲ್ಕತ್ತಾ ಆರೆಂಜ್ ರೆಡಿ ದೊಡ್ಡದೆಲ್ಲ ಇತ್ತು ಅದನ್ನು ಮಾರ್ಕೆಟಿಂಗ್ ತಗೊಂಡು ಹೋಗ್ತಾರೆ ಇಲ್ಲಿ ಕಾಯಾದ ಕೂಡಲೇ ಅದು ಪಾಸಿಂಗ್ ಆಗ್ತದೆ ಪಾಸಿಂಗ್ ಆಗ್ತದೆ ಜಮ್ನೇರಲ್ಲಿ ತುಂಬಾ ವೆರೈಟಿ ಇದೆ ಒಂದು 5-6 ವೆರೈಟಿ ಇದೆ ಜಾಮನೇರಳೆ ಅಲ್ಲಿ ಬೇರೆ ಬೇರೆ ಮುಂದೆ ಹೋಗುವ ನೋಡಿ ಇದು ನಮ್ಮದ್ಯಾ ಊರಿದ ಇದೆಲ್ಲ ಊರಿನ ಊರಿದ್ದು ಇದು ಬುಷ್ ಆರೆಂಜಿ ಆರೆಂಜ್ ಆರೆಂಜ್ ಅದು ಆರೆಂಜಾ ಹೌದು ಇಲ್ಲಿ ಆಗಿದೆ ನೋಡಿ ಇದರಲ್ಲಿ ಎಲ್ಲೇ ಮಲ್ಟಿ ಕಲರ್ ಮತ್ತೆ ಆರೆಂಜಲ್ಲಿ ನೋಡಿ ಕಲರ್ಸ್ ಇದೆ ಓಕೆ ಇದು ಮತ್ತೆ ರಂಬುಟಾನಲ್ಲಿ ಬಿಗ್ ರಂಬುಟನ್ ದೊಡ್ಡ ಇಷ್ಟಕ್ಕೆ ಆಗ್ತದೆ ಇದು ನೋಡಿ ಇದು ನಿಮ್ಮ ಮನೆದು ಕ್ರಾಟನ್ ಅಲ್ಲ ಅಥವಾ ಯಾವ್ದು ಇದಲ್ಲ ಇದೊಂದು ಲೆಮನ್ ಗಾರ್ಡನ್ಗೆ ಸಹ ಅದನ್ನು ಹಾಕ್ಬೋದು ಹಾಕಿ ಬುಷ್ ಟೈಪ್ ಕಟ್ಟಿಂಗ್ ಕೊಡ್ಬೋದು ಬುಷ್ ಟೈಪ್ ಕಟ್ಟಿಂಗ್ ಅದ್ರ ಲೆಮನ್ ಆಗ್ತದಾ ಆಗ್ತದೆ ಲೆಮನ್ ವೆರಿಕೇಟೆಡ್ ಲೆಮನ್ ಅಂತದ್ದು ವೆರಿಕೇಟೆಡ್ ಇತ್ತು ಮಾತ್ರ ಈಗ ಇಲ್ವಾ ಖಾಲಿಯಾಗಿ. ತೊಂದ್ರೆ ಇಲ್ಲ ಮತ್ತೆ ಇದು ಆ್ಯಪಲ್ ನಮ್ಮ ಊರಲ್ಲಿ ಆ್ಯಪಲ್ ಬರ್ತದಲ್ಲ ಅದೇ ಗಿಡ ಅದು ಕಸಿ ಮಾಡಿದ ಗಿಡ ಹಾ ಪಕ್ಕ ಆಗ್ತದೆ ಇಲ್ಲಿ ಮತ್ತೆ ಕ್ಯಾಶು ಇತ್ತು ದೊಡ್ಡದು ಅದು ಸಿಕ್ತು ಅಲ್ಲಿ ನೋಡಿದ್ರಿ ಇದೆಂತ ಇದು ದಾರಪುಲಿ ಸ್ಟಾರ್ ಫ್ರೂಟ್ ಸ್ಟಾರ್ ಸ್ಟಾರ್ ಫ್ರೂಟ್ ಅಲ್ಲಿ ಈಗಾಗಲೇ ಇದೆ ಬೇಕಾದಷ್ಟು ಇದೆ ಒಂದು ಕೊಡಿ ನೋಡು ಒಳ್ಳೇದಿದ್ರೆ ಈಕ್ವಲಿ ನೋಡಿ ಇದು ಸ್ಟಾರ್ ಸ್ಟಾರ್ ಫ್ರೂಟ್ ಎಷ್ಟಿದೆ ನೋಡಿ ಒಂದು ದೆಪ್ಪಲಿಯಾ ದೆಪ್ಪಲಿ ನೋಡಿ ಇದು ಸ್ಟಾರ್ ಫ್ರೂಟ್ ನೋಡಿ ಇಂಥದ್ದು ಫ್ರೂಟ್ ಎಲ್ಲ ದಾರಪುಲಿ ಊರಲ್ಲಿ ಹೇಳ್ತಾರೆ ಸ್ಟಾರ್ ಫ್ರೂಟ್ ಹ್ಮ್ ಅದು ಇನ್ನೂ ಪೂರ್ತಿ ಹಳದಿ ಆಗಬೇಕು ಭಾರಿ ಸ್ವೀಟ್ ಎಷ್ಟು ಚಿಕ್ಕದ್ರಲ್ಲಿ ಆಗಿದೆ ಹೌದು ಬರೀ 140 ರೂಪಾಯಿ ಇಷ್ಟು ದೊಡ್ಡ ಗಿಡಕ್ಕೆ ಈಗ 140 ರೂಪಾಯಿ ಗಿಡಕ್ಕೆ ನೋಡಿ ಮತ್ತೆ ಇದು ಬ್ರೆಜಿಲಿಯನ್ ಮಲ್ಬೇರಿ ಇದು ಈಗ ಆಗಿದೆ ನೋಡಿ ಇದರಲ್ಲಿ ಇವಾಗಲೇ ಆಗಿದೆ ರೆಡಿ ಉಂಟು ಏಕೊಲಿ ಇಲ್ಲಿ ನೋಡಿ ಬಂದಿದೆ ನೋಡಿ ಇದು ತುಂಬ ಉದ್ದ ಬರ್ತದೆ 2-3 ಇಂಚಿನಷ್ಟು ಉದ್ದ ಬರ್ತದೆ ನೋಡಿ ಇದೆಲ್ಲ ಹಲಸಿನ ಗಿಡಗಳು ಇದೆಲ್ಲ ಮುಂಚಿನ ಹಲಸಿನಕಾಯಿ ನೋಡಿ ಉಂಡೆ ಬೆಲಕಾಯಿ ಅಂತ ಉಂಡೆ ಬೆಲಕಾಯಿ ಅದರಲ್ಲಿ ನೋಡಿ ಅದು ಗಮ್ಲೆಸ್ ಅದರಲ್ಲಿ ಗಮ್ಲೆಸ್ ಮಾಯನಲೆಸ್ ಮಾಯನಲೆಸ್ ಮತ್ತೆ ಇದು ಉಂಟು ಕೆಲವುದಕ್ಕೆ ಗಂಪಂಡ ಅರ್ಥ ತಾಯಿ ಕಿಂಗ್ ಅವೇನು ಚಾಂಬ ಜಮ್ನೇರಳೆ ಜಮ್ನೆಲೆ ಚಾಂಬ ಅನ್ಪೇರು ಅದೇ ನೇರಳೆ ಕಾಡು ದೊಡ್ಡ ಮರ ಆಗ್ತದಲ್ಲ ಅದ್ರಲ್ಲಿ ಡಾರ್ಪು ಸೇಮ್ ಇದೇ ಥರ ಆಗ್ತದೆ ಇದು ತಿಂದರೆ ಸಹ ಬಾಯೆಲ್ಲ ನಿಲ್ಲಿ ಹೌದು ಇದೊಂದು ಫ್ರೂಟೇ ಗೋಲ್ಡು ಈಕ್ವಲ್ ಇದರಲ್ಲಿ ಇವಾಗಲೇ ಆಗಿದೆ ನೋಡಿ ಇಲ್ಲೆಲ್ಲ ಆಗಿದೆ ನೋಡಿ ಈಕ್ವಲ್ ಗೋಲ್ಡ್ ಬಾಂಬ್ ಅದು ಎಷ್ಟು ದೊಡ್ಡದಾಗ್ತದೆ ಇದು ಇದೇ ಥರ ಬರೋದು ಇಷ್ಟೇ ರನ್ನಿಂಗ್ ಆಯ್ತು ನೋಡಿ ಈಕ್ವಲಿ ಪ್ರತಿ ಎಲೆಗೆ ಬರ್ತದೆ ಅದು ಹಣ್ಣಾಗುದೇ ಅಷ್ಟು ದೊಡ್ಡ ಹೌದು ಇನ್ನೂ ಸ್ವಲ್ಪ ಹಣ್ಣಾಗ್ತದೆ ಕಲರ್ಸ್ ಚೇಂಜ್ ಆಗ್ತದೆ ನೋಡಿ ಇದು ಬೇರೆ ಇದು ಹಲಸಿನಾಗಿ ಇದು ಹಲಸಿನಾಗೆ ಹೌದು ನೋಡಿ ಇದು ಇದೆ ಚೆರಿ ನಿಮ್ಮದು ಕಾಸ್ಟ್ಲಿಯೆಸ್ಟ್ ಗಿಡ ಯಾವುದು ಇದೆಂತ ಇದು ನೆಲ್ಲಿಕಾಯಲ್ಲಿ ರೆಡ್ ಕಲರ್ ನೀವು ಜಾಸ್ತಿಯಾಗಿ ಗ್ರೀನ್ ನೋಡಿ ಇರ್ಬೋದು ಇದು ರೆಡ್ ಕಲರ್ ಒಳ್ಳೆ ಮಾರ್ಕೆಟಿಂಗ್ ಇದೆ ಇದಕ್ಕೆ ಹೌದಾ ತುಂಬ ಟೇಸ್ಟಿಂಗು ಇದೆ ಇದಕ್ಕೆ ಹಾಂ ಬನ್ನಿ ಹೋಗುವ ಮತ್ತು ಇದು ಜಮ್ನೇರಳೆ ಅದರಲ್ಲಿ ತೈವಾಣ ಅಂದರೆ ನಿಮಗೆ ಗಾರ್ಡನಿಗೆ ಸಾಕ್ಬೋದು ಎಲೆ ನೋಡಿ 3 ಕಲರ್ ಇದೆ ಮತ್ತು ಪೇರಳೆಯಲ್ಲಿ ತುಂಬ ಇದೆ ಬಿಳಿ ಜಾಮೂನ್ ನೋಡಿ ಇದು ನೇರಳೆಯಲ್ಲಿ ಇದು ಬಿಳಿ ನೋಡಿ ಇಲ್ಲಿ ಏಕೊಲಿ ಎಷ್ಟು ದೊಡ್ಡದು ಬರ್ತದೆ ಓ ಬಿಳಿ ಜಾಮೂನ ಇದು ತುಂಬ ಟೇಸ್ಟಿಂಗ್ ಆಗಿದೆ ಪೇರಳೆಯಲ್ಲಿ ನೋಡಿ ಇದು ಬರೀ 150 ರೂಪಾಯಿ 150 ರೂಪಾಯಲ್ಲಿ ನಿಮಗೆ ಪೇರಳೆ ಈಗಲೇ ರೆಡಿ ಇದೆ ಹೌದು ಮಾರೆ ಈಗಲೇ ರೆಡಿ ಇದೆ ಹಣ್ಣು ಆಗಲಿಲ್ಲ ಅದರಿಂದ ಸುಮ್ಮನೆ ಇದೆ ನಾನು ನೋಡಿ ಕಾಯಿ ಹಣ್ಣದ್ದು ಬೇಕಾದರೆ ಇಲ್ಲಿದೆ ನೋಡಿ ಬರೀ 210 ರೂಪಾಯಿ ನೋಡಿ ವಾ ತೆಗೆದ್ರೆ ಬೈತೀರಿ ನೀವು ಹೌದು ಅದು ಹಣ್ಣು ಅಂದರೆ ಮಾರ್ಕೆಟಿಂಗ್ ಇರೋದೇ ಅದನ್ನು ನೋಡಿದರೆ ಇಲ್ಲಿ ಇದೆ ಇಲ್ಲಿ ಪೇರಳೆ ಇದೆ ಜೀಗುಜ್ಜೆ ಇದೆ ಜೀಗುಜ್ಜೆ ಉಂಟು ಬನ್ನಿ ಆ ಕಡೆ ಹೋಗುವ ಈಗ ಹೂವಿನ ಮತ್ತು ಅಡಿಕೆ ಗಿಡಗಳು ಇದೆ ಬೋಗನ್ವಿಲ್ಲದಲ್ಲಿ ತುಂಬ ವೆರೈಟಿ ಇದೆ ಇದೆಲ್ಲ ಚಿಲ್ಲಿಸ್ ಬೋಗನ್ವಿಲ್ಲ ಚಿಲ್ಲೀಸ್ ಅಂದರೆ ಅಂದರೆ ಡಾರ್ಪ್ ವೆರೈಟಿಯಲ್ಲಿ ಬರುವುದು ಡಾರ್ಫ್ ವೆರೈಟಿ ಅಂದರೆ ಚಿಕ್ಕ ಚಿಕ್ಕದು ಹೌದು ಇದೆಲ್ಲ ನೋಡಿ
ಇದರಲ್ಲಿ 2 ಕಲರ್ ಮಾತ್ರ ಅಲ್ಲ, ಕುಬ್ಜ ಗಿಡಗಳು ಅಂತ ಕುಬ್ಜ. ಹೇಳ್ತೇವೆ, ಡಾರ್ಪ್. ಮತ್ತೆ ಎಲೆಯಲ್ಲಿ ಇದು ಅಂದ್ರೆ ಈ ತರ ಗ್ರೀನ್ ಎಲೆಯಲ್ಲಿ ಎಲ್ಲ ಕಡೆ ಇರ್ತದೆ. ಇದು ನೋಡಿ ಡಬಲ್ ಏನು ಬುಧರ್ನೇತ ಇಂದು ಮಧು ಕಾಮಿನಿಟು ಡಾರ್ಪ್ ವೆರೈಟಿ ಐಟ್ ಬೇತೆ ಬೇತೆ ಉಂಟು ಅಡು ಬೂಜಿ ಟೈಪ್ ಉಂಟು ಫ್ಲವರಿಂಗ್ ಆಪ್ ನೋಡಿ ನೆಟ್ ಫ್ಲವರಿಂಗ್ ಕಡಿಮೆ ಒಂದು ಬುಷ್ ಅದು ಬರ್ಪು ಬುಷ್ ಲೆಕ್ಕ ಬರ್ಪುನದೆ ಬಾಂಬ್ ಗ್ರಾಸ್ ಬೆದಿರು ಬಿದಿರು ಅಮೃತ ಗ್ರಾಸ್ ಉಂಟು ಒಂದು ಇದೆಲ್ಲ ಬಾರಿ ಪೊರ್ಲು ಬರ್ಪುನದು ತುಂಬ ಓಲ್ಡ್ ದೈ ಎತ್ತ ಮಾತ್ರ ಅಂತ ಸ್ಟ್ಯಾಂಡರ್ಡ್ ಆತ ನಮ್ಗೆ ಕೊಡೆತ್ತಂಚನೆ ತುಲೇನಿ ಅದು ದುಂಬುದಾದ ಬಣ್ಣ ದುಂಬೂರ ಯೂಸ್ ಆಪೇದನು ಜಾಸ್ತಿ ಇತ್ತ 5 ದೂಕ ಮಧ್ಯೋಡೊಂಜಿ 10-15 ವರ್ಷ ಮಲ್ಲ ಯೂಸ್ ಮಾಡ್ಪೇತೀವಿ ಇತ್ತ ಕೂಡ ಆ ಮಾಡೆಲ್ ಬರ್ತೇನೆ ಬರ್ತನ ಒಂದು ಬೆಲ್ ಬಾಟಮ್ ಪ್ಯಾಂಟ್ ಲೆಕ್ಕ ಅಂದೆ ಕೂಡ ಅವೇ ಸ್ಟೈಲ್ ಬರ್ಪಣೆ ಪೂರ ಫ್ಲವರಿಂಗ್ ಮಾತ್ರ ವೆರೈಟಿ ಉಂಟು ಆಗಾಗ ಭಾಷೆ ಬದಲಾವಣೆ ಕನ್ನಡ. ಯಾಕೆಂತಂದ್ರೆ ಇಲ್ಲಿ ಅತಿ ಹೆಚ್ಚು ನಿಮ್ಮದು ಮಾರ್ಕೆಟಿಂಗ್ ಇರೋದು ತುಳು ಅಲ್ಲ? ತುಳು ಇದು ಇದು ಉಜೀನಿ ಅಂತೇಳಿ ಇದು ಗಾರ್ಡನಿಗೆಲ್ಲ ತುಂಬಾ ಆಗ್ತದೆ. ಇದು 100 ರೂಪಾಯಿಂದ 1800 ರೂಪಾಯಿವರೆಗೆ ಉಂಟು ನಮ್ಮಲ್ಲಿ ಗಿಡ, ಬೇರೆ 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 ಗಿಡ. ಅದು 100 ರೂಪಾಯಿ ನೋಡಿ, ಅದು 100 ರೂಪಾಯಿ. ಇದೆಲ್ಲ ಕಟ್ಟಿಂಗ್ ಆಗಿ ರೆಡಿ ಆಗಿದೆ, ಗಾರ್ಡನ್ ತಗೊಂಡೋಗಿ ಇಡುದಷ್ಟೇ. ಬನ್ನಿ, ಇದು ನೋಡಿ ಬಫೋಲ ಗ್ರಾಸ್ ಅಂತೇಳಿ ನಾವು ಮನೆ ಎದುರಿಗೆಲ್ಲ ಹಾಕ್ಬೋದು, ತುಂಬಾ ಕೂಲ್ ಆಗಿ. ಯಾವುದು ಈ ಗ್ರಾಸ್ ನೋಡಿ, ಚೆನ್ನೈ ಗ್ರಾಸ್ ಅಂತ ಹೇಳ್ತಾರೆ, ಕೆಳಗಡೆದು. ಇದು ನೋಡಿ ಅಲ್ಲಿಂದ ಅಲ್ಲಿವರೆಗೆ ಹಾಕಿದ್ದು. ಇದು 3 ತಿಂಗಳಲ್ಲಿ ನಿಮಗೆ ಪೂರ್ತಿ ಸೆಟ್ ಆಗ್ತದೆ. ಅದು ಸಹ ಸೇಲ್ದೆಯಾ? ಸೇಲ್ ಅಲ್ಲ, ಅದು ನಾವು ಡೆಮೋ ಮಾಡಿದ್ದು. ಡೆಮೋ ಬೇಕಾದ್ರೆ ಬಂದು ಮಾಡಿ ಕೊಡ್ತೇವೆ. ಬಂದು ಮಾಡಿ ಕೊಡ್ತೀರಿ ಅಂದ್ರೆ ಗಾರ್ಡನಿಂಗ್? ಹೌದು, ಇದು ಮನೆ ಎದುರಿಗೆಲ್ಲ ಚಂದ ಹಾಕಿ ಕೊಡ್ತೀರಿ. ಹೌದು, ಬನ್ನಿ. ಇದು ಇಷ್ಟಿಷ್ಟು ದೊಡ್ಡ ಉಜಿನ ಗಿಡಗಳು, ಇದು ಬರೀ 750 ರೂಪಾಯಿ ಮಾತ್ರ. 750 ಮಾತ್ರ. ಬನ್ನಿ, ಇದು ಉಜೀನದಲ್ಲಿ ವೆರಿಗೇಟ್ ಇಟ್ಟು 1800 ರೂಪಾಯಿ ಇದಕ್ಕೆ. ಇದು ಕ್ರೀಪರ್ಸ್ ಎಲ್ಲೋ ಫ್ಲವರ್ ಬರ್ತದೆ. ಓಕೆ, ಇದೆಲ್ಲ ಗಾರ್ಡನ್ಗೆ ಮಲ್ಲಿಗೆ ಬೇರೆ ಬೇರೆ ತುಂಬಾ ಒಂದು 200-300 ವೆರೈಟಿ ಗಿಡ ಇದೆ ಇದರಲ್ಲಿ. ಹೌದಾ? ಇದು ಬಾರಿ ಚಂದ ಉಂಟು. ಇದು ನೋಡಿ, ಇದೆಂತ? ಇದು ತುಂಬಾ ಆಲ್ ಸೀಸನ್ ನಿಮ್ಗೆ ಯಾವಾಗಲೂ ಆಗ್ತಾನೆ ಇರ್ತೇನೆ. ಪುತಿಕಾ ಅಂತ ಹೇಳಿ ಎಲ್ಲದೂ ಅದರಲ್ಲಿ ನೇಮ್ಗಳಿದೆ. ಇದು ಲ್ಯಾಂಟನ್. ಲ್ಯಾಂಟನ್ ಇದಂದ್ರೆ ಒಂದೇ ಸಲ ಹೂ ಆಗ್ತದೆ, ಪಟ್ಟ ಬಿದ್ದು ಹೋಗ್ತದೆ. ಹೌದಾ? ಈ ದಾಸವಾಳದಲ್ಲಿ ಎಷ್ಟು ಟೈಪ್ ಇದೆ? ದಾಸವಾಳದಲ್ಲಿ ಒಂದು ಇಲ್ಲಿ ಅವರೇಜ್ ಒಂದು 10-15 ವೆರೈಟಿ ಇರ್ಬೋದು. ಅಂದ್ರೆ ಅದು ಬೆಳಿಗಿನ ಜಾವದಲ್ಲಿ ಮಾತ್ರ ನಮಗೆ ಗೊತ್ತಾಗ್ಬೋದು ಅಷ್ಟೇ. ಬೆಳಿಗ್ಗೆ ಒಂದು 8-8:30 ಆಗೋ ಅರಳಿ ರೆಡಿ ಆಗಿರ್ತದೆ. ಈಗ ಬಿಸಿಲಿನ ಬೆಟ್ಟಿಗೆ ಏನಾದ್ರು ಲೇಡೀಸ್ ಬಂದ್ರೆ ಎಲ್ಲ ತಗೊಂಡು ಹೋಗ್ತಾರಲ್ಲ? ಹೌದೌದು. ಇದು ನೋಡಿ, ಈಗ ಇವತ್ತಿನ ಬಿಸಿಲು ತುಂಬಾ ಜಾಸ್ತಿ, ಒಂದೊಂದು ಬಿಸಿಲಿಗೆ ನಿಲ್ಲುವುದಿಲ್ಲ. ಓಕೆ, ನೋಡಿ ಇಲ್ಲಿ ನೋಡಿ, ಉಜಿನ 2000. ಇದಕ್ಕೆ ಒಂದು 7ರಿಂದ 8 ವರ್ಷ ಆಗಿರ್ಬೋದು ಈ ಗಿಡಕ್ಕೆ. ಓಕೆ, ಎಷ್ಟು ಹೈಟ್ ಇದೆ ನೋಡಿ. ಇದು ಸೌಜಿನಿ. ಇದು ಸೌಜಿನಿ. ಉಜಿನದಲ್ಲಿ ಇದು ವೆರಿಗೇಟೆಡ್. ಇದು ಪಾಮ್ ಟ್ರೀ, ಎರಕ ಪಾಮ್ ಅಂತ. ಎರೆಕ್ಟಾ ಪಾಮ್, ಚೀನಾ ಡಾಲ್ ಅಂತೇಳಿ. ಇದು ತುಂಬಾ ಇದೆಂತ ರಾತ್ರಿ ರಾಣಿ? ರಾತ್ರಿ ರಾಣಿ ಆದ್ರೆ ಇನ್ನು ಸಾಯಂಕಾಲ ಆಗೋ ಹೂ ಆಗ್ತದೆ, ಬೆಳಿಗ್ಗೆ ಆಗೋ ಹೂ ಮುಗ್ದು ಹೋಗ್ತದೆ. ಬಯ್ಯ ಮಲ್ಲಿಗೆದ ಲೆಕ್ಕ ಅದಾ? ತುಂಬಾ ಪರಿಮಳ, ಅದು ತುಂಬಾ ಪರಿಮಳ. ಹೂ ಇಲ್ಲ. ಇದು ಬಾರಿ ಚಂದ. ಹೌದು. ಆಮೇಲೆ ಗೋಲ್ಡನ್ ತುಜ. ಇದೆಲ್ಲ ಇದು ಗೋಲ್ಡನ್ ಬಾಂಬು. ಇದು ಸೊಳ್ಳೆ ನೋಡಿ, ಬಿದಿರು. ಮನೆ ಒಳ್ಳೆ ಗೋಲ್ಡ್ ಕಡ್ಡಿಯಾಗಿ ಬರ್ತದೆ. ಇದು ಮಧುಕಾಮಿನಿ ಅಂತೇಳಿ. ಇದು ಗಾರ್ಡನಿಗೆ ಆಗ್ತದೆ, ತುಂಬಾ ಫ್ಲವರಿಂಗ್ ಬರ್ತದೆ, ತುಂಬಾ ಪರಿಮಳ. ಅದು ಚೀನಾ ಟ್ರಾಲ್. ಹೌದು. ಇದು ಕದಂಬ ಅಂತೇಳಿ. ಇದು ನಮಗೆ ನೆರಳಿಗೆಲ್ಲ ಶೇಡಿಗೆಲ್ಲ ಒಳ್ಳೇದು, ತುಂಬಾ ದೊಡ್ಡದಾಗ್ತದೆ, ಹಕ್ಕಿಗಳೆಲ್ಲ ಬರ್ತದೆ ಜಾಸ್ತಿ. ಇಷ್ಟು ದೊಡ್ಡ ಹಣ್ಣು ಆಗ್ತದೆ. ಓಕೆ, ಎಲ್ಲಿದ್ರು ಹಕ್ಕಿಗಳು ಓಡಿಕೊಂಡು ಬರ್ತದೆ ಇದಕ್ಕೆ. ಇದು ನಂದಿ, ಅದರಲ್ಲಿ ಇದು ಹಳದಿ ಗೋಲ್ಡು. ಇದು ವೆರಿಗೇಟೆಡ್. ಇದು ನೋಡಿ, ಇದು ಬೇರೆ. ಇದರಲ್ಲಿ 2-3 ವೆರೈಟಿ ಇದೆ. ಇದು ಹೊಸ. ಇದು ಇದೆಲ್ಲ ಚಿಕ್ಕ ಫ್ಲವರಿಂಗ್ ಬರ್ತದೆ. ಓಕೆ, ಎಲ್ಲ ಗಾರ್ಡನಿಗೆ ಇರುವಂಥದ್ದು. ಇದೆಂತ? ಇದು ನಂದಿಯಲ್ಲಿ ಇದೊಂದು ಫ್ಲವರಿಂಗ್ ಬರ್ತದೆ ಮಾತ್ರ. ಇದಿಷ್ಟು ಗಾರ್ಡನಿಂಗ್ ಆಗಿದೆ? ಎಲ್ಲ ಗಾರ್ಡನಿಂಗ್. ಎಷ್ಟು ಟೈಪ್ ಇದೆ ಗಾರ್ಡನಿಂಗ್ ಅಲ್ಲಿ? ಒಂದು 300 ವೆರೈಟಿ ಇದೆ. 300 ವೆರೈಟಿ ಇದೆ. ಹ್ಯಾಂಗಿಂಗ್ ಪಾಟ್ಗಳಿದೆ ನೋಡಿ, ಬೇರೆ ಬೇರೆ ನೋಡಿ. ಇಲ್ಲಿ ದೊಡ್ಡ ದೊಡ್ಡ ಮಾವು ಇದೆ. J33 ಮಾವು ನೋಡಿ. ಇದು ಹಲಸು ನೋಡಿ, ಇಷ್ಟು ದೊಡ್ಡ ಸಸಿಗೆ 1250 ರೂಪಾಯಿ ಮಾತ್ರ. ದೊಡ್ಡ ಗಿಡ ನೋಡಿ, ಫುಲ್ ಗ್ರೋತಿಂಗ್ ಆಗಿದೆ. 1.5ರಿಂದ 2 ವರ್ಷದಲ್ಲಿ ರೆಡಿ ಅದು ಹಲಸು. ಈಗ ನಿಮ್ಮ ಹತ್ರ ನಾವು ತಗೊಂಡು ಹೋಗ್ತೇವೆ ಅಂತ ಅನ್ಕೊಳ್ಳುವ. ತಗೊಂಡು ಹೋದ್ರೆ ಬನ್ನಿ, ತಗೊಂಡು ಹೋದ್ರೆ ನೀವು ಯಾವ ರೀತಿ ಸಾಥ್ ಕೊಡ್ತೀರಿ ನಮಗೆ? ಈಗ ನಾನು ನಿಮ್ಮ ಹತ್ರ ಕೇಳುದು, ಈ ಮಣ್ಣು ಇನ್ನೆಲ್ಲ ಸಿಗ್ತದೆ ನಿಮ್ಮ ಹತ್ರವೇ? ಎಲ್ಲ ಇದೆ, ಪಾಟ್ಗಳಿದೆ, ಮಣ್ಣುಗಳು ಸೆಟ್ಟಿಂಗ್ ಮಾಡಿ ನಾವು ಕೊಡ್ತೀವಿ. ಗಿಡ ಮಣ್ಣು ಸೆಟ್ಟಿಂಗ್ ಎಲ್ಲ ನಾವೇ ಮಾಡಿ ಕೊಡ್ತೇವೆ. ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಏನು ಹಾಕೋದಿಲ್ಲ. ಚಾರ್ಜ್ ಹಾಕೋದಿಲ್ಲ. ಹೌದು, ಇಲ್ಲಿಂದಲೇ ಪಾಟ್ ತಗೊಂಡು ಸ್ಟೈಲ್ ತುಂಬ ಒಳ್ಳೊಳ್ಳೆ ಪಾಟ್ಗಳಿದೆ. ನೋಡಿ ಗೊತ್ತಾಯ್ತು ನೋಡಿ, ಇದೆಲ್ಲ ತುಂಬ ಒಳ್ಳೆ ಸ್ಟ್ಯಾಂಡರ್ಡ್. ಎಷ್ಟು ಅಂತ ಹೇಳಿ ನೋಡಿ, ಕೊಲಿ ನಾನು ಬಿಸಾಕ್ತೇನೆ ನೋಡಿ, ಏನಾಗಲ್ಲ ಈ ಪಾಟ್ದು. ಇನ್ನೊಂದು ಸರ್ ಕೊಲಿ ಯಾವೇ
ಹೇಗುಂಟು ನರ್ಸರಿ? ಚೆನ್ನಾಗುಂಟು ಅಂತೇಳಿ ನೋಡಿ ಬಂದದ್ದು ನಾವು. ಹೌದಾ, ತಗೊಂಡ್ರಾ? ಇಲ್ಲ, ತಗೊಳ್ಬೇಕೀಗ. ತಗೊಳ್ಬೇಕು. ಎಲ್ಲ ಮಗಳು ಆಯ್ಕೆ ಅಲ್ಲ, ಎಲ್ಲ ಮಗಳದ್ದು ಆಯ್ಕೆಯಾ? ಮಗಳದ್ದು ಆಯ್ಕೆ. ನಮಗೆ ಅದರ ಬಗ್ಗೆ ಅಷ್ಟೊಂದು ಮಾಹಿತಿ ಕಡಿಮೆ. ಮಗಳದೀಗ ಆಯ್ಕೆ ಯಾವುದಾಯ್ತಂತೆ? ಅವಳದು ಆಯ್ಕೆ ಆಗಲಿಲ್ಲ, ಇನ್ನು ನೋಡ್ಬೇಕು, ಅವರಲ್ಲಿ ಕೇಳಿಕೊಂಡು ಮಾತಾಡಿಕೊಂಡು ಹೌದಾ, ಸೆಲೆಕ್ಷನ್ ಮಾಡಬೇಕು. ಓಕೆ. ನಮಸ್ತೆ ಮೇಡಮ್. ನಮಸ್ತೆ. ಏನು ಹೆಸರು? ಶ್ರದ್ಧಾ. ಓಕೆ, ಏನು ಹೇಳ್ತೀರಿ ನರ್ಸರಿ ಬಗ್ಗೆ? ತುಂಬ ಚೆನ್ನಾಗಿದೆ. ಇದು ಓಪನ್ ಆದಾಗಿಂದ ನಾವು ಬರಬೇಕು ಅಂತ ನೆನೆಸ್ಕೊಂಡಿದ್ವಿ. ದೇ ಹ್ಯಾವ್ ವೆರೈಟಿ ಆಫ್ ಪ್ಲ್ಯಾನ್ಸ್. ಸೊ ತುಂಬ ಸೆಲೆಕ್ಟ್ ಮಾಡಿಟ್ಟಿದ್ದೇನೆ, ಇವಾಗ ನೋಡಬೇಕು. ಹೌದಾ, ಓಕೆ. ಹೇಗೆ ಅನಿಸ್ತು ನಿಮಗೆ? ಯಾವ್ದು ಇಷ್ಟ ಆಯಿತು? ಹಣ್ಣಿನ ಗಿಡಗಳು ಇಷ್ಟ ಆಯಿತು ಅಥವಾ ಗಾರ್ಡನಿಂಗಾ? ಗಾರ್ಡನಿಂಗ್. ನಾವಿವಾಗ ಗಾರ್ಡನಿಂಗ್ ನೋಡ್ತಿದ್ದೀವಿ, ಹಣ್ಣಿಂದು ನೋಡಿಲ್ಲ ಇನ್ನು. ತುಂಬ ವೆರೈಟಿ ಇದೆ. ಸೊ ತುಂಬ ವೆರೈಟಿ ಇದೆ. ಓಕೆ, ಇಂಡೋರ್ ಇದೆ, ಔಟ್ಡೋರ್ ಇದೆ? ಇಂಡೋರು ಇದೆ, ಔಟ್ಡೋರು ಇದೆ. ನಾವು ಇಂಡೋರು ತಗೋಬೇಕು ಅಂತಿದ್ದೀವಿ, ಔಟ್ಡೋರು ತಗೋಬೇಕು. ಓಕೆ, ಈಗ ಅಪ್ಪ ಹೇಳಿದ್ರೆ ಎಲ್ಲ ನಿಮ್ಮದೇ ಅಂತೆ ಸೆಲೆಕ್ಷನ್? ಹಾಂ, ಹೌದು. ನೋಡ್ಬೇಕು, ಅವ್ರದ್ದು, ಅವರಿಗೆ ಸಪೋರ್ಟ್. ಹಿಡಿದಿಲ್ಲ ನಮ್ಮ ಸೆಲೆಕ್ಷನ್ ಅವರಿಗೆಲ್ಲ ಹಿಡಿಸುವುದಿಲ್ಲ. ನಿಮ್ಮದು ಮತ್ತೆ ಕುಕ್ಕು ಗೊಂಕಿದ್ದು ಸೆಲೆಕ್ಷನ್ ಅಲ್ವಾ ಜಾಸ್ತಿ? ಅಲ್ವಾ? ಬೆಲಕಾಯಿ, ಕುಕ್ಕು. ಹಾಂ, ಈಗ ಇಲ್ಲಿ ನೋಡಿ, ಇಲ್ಲಿ ಇದರಲ್ಲಿ ಕುಕ್ ಆಗಿದೆ ನೋಡಿ. ಹೌದು ನೋಡಿ. ಅದು ಎಷ್ಟು ಸಮಯದ್ದು ಗಿಡ ಅದು? ಎಷ್ಟು ಸಮಯದ ಗಿಡ ಗೊತ್ತಿಲ್ಲ, ಅವ್ರ ಹತ್ರ ಕೇಳಬೇಕು. 1 ವರ್ಷ ಅಂತ. 1 ವರ್ಷವ? ಹಾಂ ಮೇಡಮ್, ಎಂಚುಂಡು ಎಡ್ಡುಂಡು ಪೂರ ದಾಯ್ದು ಆರೆ ಪಂದಿಡೆಲೆ ತಾತನೆ ಅಂದ ಹೀರೆ ಪಂಡದ ತಾವತಿನ ಹೀರೆಗೆ ಹೂವು ಇಷ್ಟ ಅಂಡಿ ಗಾರ್ಡನ್ ಅದು ಕ್ರಾಟನ್ ಪೂರ ಇಷ್ಟ ಅಂಡು ಸೋಕ್ ಉಂಡದೆ. ಓಕೆ, ಅಂಡ್ ಪುತ್ತೂರು ಐ ಥಿಂಕ್ ದಿಸ್ ಇಸ್ ದ ಬಿಗ್ಗೆಸ್ಟ್. ಹಾಂ ಅತ್ತೆ ಹಾಂ, ಓಕೆ. ಅಂಚ ತೋಜುಂಡು ಸೋಕ್ ಉಂಡು ಬಟ್ ಎಡ್ಡೆ ಸೆಟ್ಲ ಮಲ್ದಿರ. ವೆರಿ ನೈಸ್. ಓಕೆ, ಥ್ಯಾಂಕ್ ಯು. ಫಸ್ಟ್ ಬರುದು ಫಸ್ಟ್ ಬಂದಾಗ ಏನು ಅನಿಸ್ತು? ಖುಷಿ ಆಯ್ತು ನೋಡಿ. ಯಾವುದು ಖುಷಿ ಆಯಿತು? ಎಂತ ತಗೊಂಡ್ರಿ? ಒಂದು ಮಲ್ಲಿಗೆ, ಮತ್ತೊಂದು ಕೇಪಲ್, ಮತ್ತೊಂದು ಅದು ಮಲ್ಲಿಗೆ. 2 ಮಲ್ಲಿಗೆ, 2 ರೀತಿಯ ಮಲ್ಲಿಗೆ. ಇದು ನಿಮ್ಮ ಸೆಲೆಕ್ಷನ್ ಅವರ ಸೆಲೆಕ್ಷನ್? ನಮ್ದು, ನಾನು ಇದನ್ನು ನೋಡಿಕೊಂಡು ಹೋಗಿದ್ದೆ ಹೋಗುವಾಗ. ಎಲ್ಲಿ ದೊಡ್ಡದುಂಟಲ್ಲ, ಹಾಂ, ಇದನ್ನು ನೋಡ್ಕೊಂಡು ಹೋಗಿ ಇದೊಂದು ತಗೊಳ್ಳೇಬೇಕು ಅಂತ ಅದೇ ಇಂಟೆನ್ಷನ್ ಬಂದದ್ದು. ಕೇಪಲ ಒಂದು ತಗೊಳ್ಳೇಬೇಕು ಅಂತ. ಈಗ ನಿಮಗೆ ಅಂತ ಇಷ್ಟ ಆಯಿತು? ಇದೆಲ್ಲ ಗಿಡ ಸಹ ಚಂದ ಉಂಟು. ಅಮ್ಮನ ಹತ್ರ ಯಾವುದು ಬೇಕು ಅಂತ ಹೇಳಿದ್ರಿ? ಅದು ಅದುವೇ ಕೇಪಲವೇ? ಓಕೆ. ತುಂಬ ಗಾರ್ಡನಿಂಗ್ ಗಿಡಗಳಿತ್ತಲ್ಲ, ಚಿಕ್ಕ ಚಿಕ್ಕ ಇದು ಮರದಲ್ಲಿ, ಅದು ಗಿಡದಲ್ಲಿ ಮಾವಿನ ಹಣ್ಣೆಲ್ಲ ಆಗಿದೆ, ಅದೆಲ್ಲ ನೋಡಿದ್ರಾ? ನೋಡಿದ್ರಾ? ಇಷ್ಟ ಆಯಿತಾ? ತಗೊಳ್ಳಿಕ್ಕೆ ಹೇಳಿದ್ರಾ? ಇಲ್ಲ. ಯಾಕೆ? ನಿಮಗೆ ಗಾರ್ಡನಿಂಗ್ ಮಾತ್ರ ಇಷ್ಟವಾ? ಏನು ಹೆಸರು? ಸಾನ್ವಿತ. ಜಗದೀಶ್. ಓಕೆ. ಎಷ್ಟು ಇಲ್ಲಿ ಎಷ್ಟು ನೀವು ಪರ್ಚೇಸ್ ಮಾಡ್ತೀರಿ ಅಂತ ಗೊತ್ತಾಯ್ತು. ಹೇಗುಂಟು ಇದು ಫಾರ್ಮ್? ಒಳ್ಳೆಯದುಂಟು, ಹೌದಾ? ತೊಂದರೆ ಇಲ್ಲ. ಒಳ್ಳೆ ಅದು ಪರ್ಚೇಸ್ ಮಾಡಿದ್ದೇನೆ. ಹಾಂ, ಇದು ತಗೊಂಡಿದ್ದೇನೆ. ಹಾಂ. ಮತ್ತು ಅದು ಒಂದೊಂದು ಕಲರ್ ಎಲ್ಲ ಬೇಕಂತ ಏನಿದೆ, ಎಲ್ಲ ಬೇಕಂತ ಹೇಳಿದ್ರಿ. ಹಾಂ. ಇದು ತಗೊಂಡಿದ್ದೀರಿ ಆ ಮಾವಿನ ಹಣ್ಣು? ತಗೊಂಡಾಗ ಈಗ ಆಗ್ತಾ ಉಂಟಾ ಮನೆಯಲ್ಲಿ? ಇಲ್ಲ, ತಗೊಂಡು ಹೋಗುದು. ಈಗ ತಗೊಂಡು ಹೋಗುದಾ? ಹಾಂ, ಮನೆಯಲ್ಲಿ ನೋಡಿದ್ರೆ ಏನು ಹೇಳ್ಬೋದು, ಇಷ್ಟು ಚಿಕ್ಕದ್ರಲ್ಲಿ ಮಾವಾಗಿದೆ ಅಂತ? ಖುಷಿ ಆಗ್ಬೋದು. ಖುಷಿ ಆಗ್ಬೋದಾ? ಈಗ ನೀವು ಯಾವುದೆಲ್ಲ ತಗೊಂಡು ಹೋಗಿದ್ರಿ? ನಾನು ಮೊನ್ನೆ ಅದು ಗಿಡ ತಗೊಂಡು ಹೋದೆ, ಒಂದು 6. ಮನೆಯಲ್ಲಿ ಎಂತಂದ್ರು? ಖುಷಿ ಆಯ್ತು. ಖುಷಿ ಆಯ್ತಾ? ಹಾಂ. ಯಾರೆಲ್ಲ ಇರೋದು ಮನೇಲಿ ನೀವು? ನಾನು ಮತ್ತು ನನ್ನ ಮಿಸ್ಸಸ್, ಮಕ್ಕಳು. ನಿಮಗೆ ಯಾವುದು ಇಷ್ಟ ಆಗೋದು? ಇದು ಹಣ್ಣಿದ್ದ ಅಥವಾ ಗಾರ್ಡನ್ದ? ಗಾರ್ಡನ್ ಈಗ ಇದು ಪರ್ಚೇಸ್ ಮಾಡಿದೆ. ಮತ್ತು ಹಣ್ಣಿದ್ದು ಸಹ ಇದು ಒಳ್ಳೆ ಇದು ತಗೊಂಡು ಹೋಗ್ಬೇಕಂತ ಉಂಟು. ಪರ್ಚೇಸ್ ಮಾಡಿದ್ದೀರಿ? ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ನೋಡಿ, ಎಸ್ ಮೇಡಮ್, ಈಗ ನರ್ಸರಿ, ಈ ನಿಸರ್ಗ ನರ್ಸರಿಯಲ್ಲಿ ಯಾವ ಗಿಡ ಇಷ್ಟ ಆಯಿತು? ಎಲ್ಲ ಗಿಡಗಳು ಇಷ್ಟ ಆಯಿತು. ಹಾಂ, ಯಾವುದು? ಅಲ್ಲ, ನಿಮಗೆ ತುಂಬ ಲೈಕ್ ಆದ್ದು? ಅದು ಬಣ್ಣಕ್ಕಾಗದ ಹೂಗಳು, ಬಣ್ಣಕ್ಕಾಗದು ಕೂಡ. ಆಮೇಲೆ ಅಲ್ಲಿ ರಬ್ಬರ್ ಪ್ಲಾಂಟ್ ಇದೆ, ರಬ್ಬರ್ ಪ್ಲಾಂಟ್ ಇದೆ, ಮತ್ತು ಇದು ಜಿಗ್ಜಾಗ್. ಜಿಗ್ಜ್ಯಾಗ್. ಹಾಂ, ಓಕೆ. ನೀವು ಯಾವುದು ಈಗ ತಗೊಳ್ಳೋ ಪ್ಲ್ಯಾನ್ ಏನಾದರೂ ಉಂಟಾ? ನೋಡ್ತಾ ಇದ್ದೀನಿ. ಏನು ಹೆಸರು? ನಂದು ಗೀತಾ. ಎಲ್ಲಿ ಊರು? ಕುಂಬ್ರ. ಕುಂಬ್ರವಾ? ಓಕೆ. ಒಂದು ರೋಡ್ ಸೈಡಲ್ಲಿ ಮಾಡಿದ್ದಾರೆ ಒಂದು ನರ್ಸರಿಯನ್ನು. ಎಷ್ಟು ಖುಷಿ ಆಗುತ್ತೆ? ತುಂಬ ಖುಷಿ ಆಗ್ತಿದೆ. ನೋಡೋ ಖುಷಿ ಆಗುತ್ತೆ. ಓಕೆ. ಫಸ್ಟ್ ಟೈಮ್ ಬಂದೆ. ಫಸ್ಟ್ ಟೈಮ್ ಬಂದಿದ್ದಾ? ಯಾರೆಲ್ಲ ಬಂದಿದ್ದು? ನಾನು, ಹಸ್ಬೆಂಡ್, ಮಗ. ಓಕೆ. ಮಗನಾ? ಮಗ ಮಲಯಾಳ ಬರುತ್ತಾ? ಮಲಯಾಳದಲ್ಲಿ ಬೋಲೋ, ಹೇಗುಂಟು? ಅಚ್ಚೆ ಬೋನ್ಸಿಲೈ. ಹಾಂ, ಬೋನ್ಸಿಲೈ. ಬೋನ್ಸಿರ ಇಷ್ಟ ಆಯ್ತಾ? ಯಾಕೆ? ಏನು ಇಷ್ಟ ಇದು ಬೊನ್ಸ വീട്ടിലിണ്ട ഉണ്ട്. ಹಾಂ, ಮನೆಯಲ್ಲಿ ಇಡ್ಲಿಕ್ಕೆ ಅಂತನಾ? ಅಲ್ಲ, ನಮ್ಮ ಮನೇಲಿ ಇದೆ, ಮನೆಯಲ್ಲಿ ಇದೆ, ಅದಕ್ಕೋಸ್ಕರ. ಅದಕ್ಕೋಸ್ಕರ ಇಷ್ಟ ಆಯ್ತು ಓಕೆ. ಅಂತ. ಇಲ್ಲಿ ತುಂಬ ನೀಟಾಗಿ ಜೋಡಿಸಿಟ್ಟಿದ್ದಾರೆ. ಏನು ಹೇಳ್ತೀರಿ? ಚೆನ್ನಾಗಿದೆ. ಚೆನ್ನಾಗಿದೆ. ಎಸ್. ಹೇಗಿದೆ ನರ್ಸರಿ? ನರ್ಸರಿ ನಾನು ಫಸ್ಟ್ ಟೈಮ್ ಬರ್ತಾ ಇದ್ದೇನೆ ನೋಡ್ಲಿಕ್ಕೆ. ಹಾಂ, ಅದೇ ನೋಡ್ಬೇಕು ಈಗ. ನೋಡ್ಬೇಕು ಏನು ತಗೋಬೇಕು ಅಂತ ಒಂದು ಪ್ಲಾನಲ್ಲಿ ಬಂದಿರಿ? ಪ್ಲಾನ್ ಏನೂ ಇಲ್ಲ, ನೋಡಬೇಕು. ನೋಡಬೇಕು. ಹಾ, ಎಸ್. ಅದೇ ನೋಡ್ಕೊಂಡು. ಹಾಯ್, ಏನು ಹೆಸರು? ಅದಿತಿ. ಎಂತ ಯಾವ್ದು ಗಿಡ ಇಷ್ಟನಾ? ಹೂ ಇಷ್ಟನಾ? ಯಾವ ಹೂ ಇಷ್ಟ? ಇದೆ ಇದಾ?
ಬೇಕಾ ತೆಗ ತೆಗ ಅವ್ರಿಗೆ ಬೈಬೋದು ನನಗೆ, ಬಟ್ ಪರವಾಗಿಲ್ಲ ತೆಗ. ಅದು ಗುಡ್ ಕೈ ಯಾಸ್. ಮೇಡಮ್, ಇಂಥದ್ದೊಂದು ಒಂದು ಮೇನ್ ರೋಡ್ನ ಪಕ್ಕದಲ್ಲಿರುವಂಥ ನರ್ಸರಿ ಎಷ್ಟು ಖುಷಿ ಆಗುತ್ತೆ? ತುಂಬಾ ಖುಷಿ ಆಗ್ತದೆ ನೋಡ್ಲಿಕ್ಕೆ, ಅದಕ್ಕಾಗಿ ನಾವು ಈಗ ಬಂದದ್ದು. ಹೌದಾ? ಓಕೆ, ನೀವು ತಗೊಳ್ಳಿ, ಆಮೇಲೆ ಮಾತಾಡ್ತೀನಿ. ಎಸ್ ನಿಸರ್ಗ ಗಾರ್ಡನ್ನಲ್ಲಿ ಯಾವುದಿಲ್ಲ ಯಾವುದುಂಟು, ಯಾಕೆಂತಂದರೆ ಬಹಳ ಸುಂದರವಾದಂತಹ ಒಂದು ನರ್ಸರಿ. ಯಾಕೆ ಈ ನರ್ಸರಿಯಲ್ಲಿ ಗಾರ್ಡನಿಂಗ್ ಗಿಡಗಳಿದ್ದಾವೆ, ಹಣ್ಣಿನ ಗಿಡಗಳಿದ್ದಾವೆ, ಆನಂತರ ಇಂಡೋರ್ ಗಿಡಗಳಿದ್ದಾವೆ, ಜೊತೆಗೆ ಒಂದಷ್ಟು ಅಲಂಕಾರಿಕ ಗಿಡಗಳಿದ್ದಾವೆ, ಕ್ರೋಟಾನ್ಗಳಿರ್ಬೋದು, ಅಲಂಕಾರಿಕ ಗಿಡಗಳಿರ್ಬೋದು. ಜೊತೆಗೆ ಕೇವಲ ಗಿಡ ತೆಗೆದು ಹೀಗೆ ಕೊಟ್ಟು ಬಿಡೋದಲ್ಲ ಇವರು, ಅದನ್ನು ಹೇಗೆ ನಡಬೇಕು, ಅದಕ್ಕೆ ಯಾವ ರೀತಿಯಂಥ ಪಾಟ್ ಬಳಕೆ ಮಾಡಬೇಕು, ಅದಕ್ಕೆ ಯಾವ ರೀತಿಯ ಮಣ್ಣು ಬಳಕೆ ಮಾಡಬೇಕು, ಆ ಮಣ್ಣನ್ನು ಬಳಕೆ ಮಾಡಿದ ನಂತರ ಅದರ ಆರೈಕೆ ಹೇಗೆ ಮಾಡಬೇಕು, ಆ ಗಿಡವನ್ನು ಜೋಪಾನವಾಗಿ ಕಾಪಿಟ್ಕೊಳ್ಳೋದು ಹೇಗೆ, ಅದರಲ್ಲಿ ಫಲ ಬರೋ ತನಕ ಅದನ್ನು ಕಾಪಿಟ್ಕೊಳ್ಳೋದು ಹೇಗೆ, ಎಲ್ಲವನ್ನು ಕೂಡ ಶಿವಣ್ಣ ತಿಳಿಸ್ತಾರೆ. ಆದ್ದರಿಂದ ಈ ಒಂದು ನರ್ಸರಿಯ ಪುಟ್ಟ ಪರಿಚಯವನ್ನು ನಿಮ್ಮ ಮುಂದೆ ಸುದ್ದಿ ಮಾಡ್ತಾಯಿದೆ. ಸರ್, ಇಡೀ ನಿಮ್ಮ ಗಿಡದಲ್ಲಿ ಒಟ್ಟು ವೆರೈಟಿಯ ಪ್ರಕಾರ ಹಣ್ಣಿನ ಗಿಡಗಳೆಷ್ಟು? 100 ವೆರೈಟಿ ಹಣ್ಣು ಗಿಡ. 100 ವೆರೈಟಿ ಹಣ್ಣಿನ ಗಾರ್ಡನಿಂಗ್ ಗಾರ್ಡನ್ ಒಂದು 350 ವೆರೈಟಿ ಇದೆ. ಓಕೆ, ಇಂಡೋರು? ಇಂಡೋರು ಅದು ಸಪ್ರೇಟ್ ಆಗಿದೆ, ಅದು ಸಹ ಇದೆ. ಒಂದು 50 ವೆರೈಟಿ ಇಂಡೋರ್ ಇದೆ. 50 ವೆರೈಟಿ ಇಂಡೋರ್ ಇದೆ. ಹೇಗಿದೆ ಸರ್ ಜನರ ರೆಸ್ಪಾನ್ಸ್ ಪುತ್ತೂರಲ್ಲಿ? ತುಂಬ ಇದೆ, ಇನ್ನೂ ತುಂಬ ಗಿಡಗಳು ತರಲಿಕ್ಕೆ ಬಾಕಿ ಇದೆ. ಅಂದರೆ ಈಗ ಬಿಸಿಲಿನ ಇದರಿಂದಾಗಿ ಸ್ವಲ್ಪ ಬಾಕಿ ಇದೆ. ಜೂನ್ ಎಂಡಿಗೆ ಇನ್ನೂ ಜಾಸ್ತಿ ಗಿಡಗಳು ಬರುತ್ತೆ. ಓಕೆ, ಈಗ ಒಂದು ನೀವು ನಮಗೆ ಭರವಸೆ ಕೊಡಬೇಕು, ಈ ವಿಡಿಯೋ ನೋಡಿ ಬಂದವರಿಗೆ ಯಾವ ರೀತಿ ಸಪೋರ್ಟ್ ಮಾಡ್ತೀರಿ? ನನಗೆ ತುಂಬ ಖುಷಿ ಆಗ್ತದೆ. ಅಂದರೆ ನಾನು ಓಪನಿಂಗ್ ಅಂತ ಇದು ಮಾಡಲಿಲ್ಲ, ಮಾಡಬೇಕಂತ ಒಂದು ಅನಿಸಿಕೆಯಲ್ಲಿ ಎಲ್ಲ ಸೆಟ್ ಮಾಡ್ತಾ ಇದ್ದೆ. ಸೆಟ್ ಮಾಡ್ತಾ ಇರುವಾಗಲೇ ನನಗೆ ಮಾರ್ಕೆಟಿಂಗ್ ಆಯಿತು. ಆದ ಕಾರಣ ಓಪನಿಂಗ್ ಅಂತೇಳಿ ಆಗಲಿಲ್ಲ. ಹಾಗೆ ಇನ್ನೂ ಅದೇ ರೀತಿಯಲ್ಲಿ ಹೋಗ್ತಾ ಇರುತ್ತೆ. ಜನಗಳು ತುಂಬ ಸಪೋರ್ಟ್ ಇದ್ದಾರೆ. ಅಂದರೆ ನಾನೊಂದು 25 ವರ್ಷ ಆಯಿತು ಈ ಫೀಲ್ಡಲ್ಲಿ ಇದ್ದೇನೆ. ಅದಕ್ಕೋಸ್ಕರ 25 ವರ್ಷ ಮುಂಚೆ ಕೆಲಸ ಮಾಡಿದವರು ಬಂದರು, ಅದು ತುಂಬ ಖುಷಿ ಆಯಿತು. ಪ್ರತಿಯೊಬ್ಬರು ಸಪೋರ್ಟ್ ಇದ್ದಾರೆ. ಓಕೆ, ಯಾವತ್ತೂ ಅವರಿಗೆ ಧನ್ಯವಾದ. ಅವರಿದ್ದರೆ ಮಾತ್ರ ನಮಗೆ ಎಲ್ಲ ವಿಷಯ. ಮತ್ತು ಎಲ್ಲ ವಿಷಯದಲ್ಲಿ ನಾನು ಅವರಿಗೆ ಮಾಹಿತಿ ಕೊಡ್ತೇನೆ. ಏನಾದರೂ ಸಮಸ್ಯೆ ಇದ್ದರೆ ಫೋನ್ ಮಾಡಿ, ಫೋನ್ನ ಮುಖಾಂತರ ಅವರಿಗೆ ಇದು ಕೊಡ್ತೇನೆ. ಓಕೆ, ಎಸ್. ನಿಮಗೆ ಗಿಡಗಳನ್ನು ಎಲ್ಲ ಗಿಡಗಳನ್ನು ಪರಿಚಯ ಮಾಡುವಂಥ ನಿಟ್ಟಿನಲ್ಲಿ ನಾವು ಹೋಗಲಿಲ್ಲ, ಯಾಕೆಂತಂದರೆ ಒಂದಷ್ಟು ಹೈಲೈಟ್ ಯಾವ ಗಿಡಗಳಿದ್ದಾವೆ ಅದನ್ನು ಪರಿಚಯ ಮಾಡಿಕೊಟ್ಟಿದ್ವಿ. ಬಹಳಷ್ಟು ಸುಂದರ ಗಿಡಗಳು, ಇಂಡೋರ್ ಗಿಡಗಳಿರ್ಬೋದು, ಔಟ್ಡೋರ್ ಗಿಡಗಳಿರ್ಬೋದು, ಗಾರ್ಡನಿಂಗ್ ಗಿಡಗಳಿರ್ಬೋದು, ಹಣ್ಣಿನ ಗಿಡಗಳಿರ್ಬೋದು, ಎಲ್ಲವನ್ನು ಕೂಡ ತುಂಬ ನೀಟಾಗಿ ಜೋಡಣೆ ಮಾಡಿಟ್ಟಿದ್ದಾರೆ. ಆ ಎಲ್ಲ ದೃಶ್ಯಾವಳಿಗಳನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಅದ್ರ ಜೊತೆಗೆ ಶಿವಣ್ಣ ಹೇಳಿದ ಪ್ರಕಾರ ಬಹಳ ಸುಂದರವಾಗಿ ಅದನ್ನು ಜೋಡಣೆ ಮಾಡಿಟ್ಟಿರೋದು ಮಾತ್ರವಲ್ಲ, ಇಟ್ಟ ಕೂಡಲೇ ಅವರಿಗೆ ಸಪೋರ್ಟಿವ್ ಆಗಿ ಪುತ್ತೂರಿನ ಜನತೆ ನಿಂತಿದ್ದಾರೆ ಅನ್ನುವಂಥದ್ದು. ಮತ್ತಷ್ಟು ನೀವು ಕೂಡ ಇವರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವರ ನಂಬರ್ ಕೂಡ ಕೆಳಭಾಗದಲ್ಲಿ ಬರ್ತಾ ಇದೆ, ಅದಕ್ಕೂ ಕೂಡ ತಾವು ಕಾರ್ಯ ಮಾಡ್ಬೋದು. ನಿಮಗೆ ಬೇಕಾದಂಥ ಗಿಡಗಳನ್ನು ಇಲ್ಲಿ ಬಂದು ನಿಸರ್ಗ ಗಾರ್ಡನ್ ನರ್ಸರಿಯಲ್ಲಿ ತೆಗೆದುಕೊಂಡು ಹೋಗ್ಬೋದು. ಇದಿರುವಂಥದ್ದು ಬೊಳುವಾರ್ನಿಂದ ಸ್ವಲ್ಪ ಮುಂದೆ ಬಂದಾಗ ಮಂಜಲ್ ಪಡಪು ಅನ್ನುವಂಥ ಒಂದು ಹೈವೇಯ ಪಕ್ಕದಲ್ಲಿದೆ. ಹೈವೇ ಪಕ್ಕದಲ್ಲಿ ನಿಮಗೆ ದೊಡ್ಡ ಬೋರ್ಡ್ ಕಾಣುತ್ತೆ, ನಿಸರ್ಗ ಗಾರ್ಡನ್ ನರ್ಸರಿ ಅನ್ನುವಂಥದ್ದು. ಅದರ ಒಳಭಾಗಕ್ಕೆ ಬಂದರೆ ಇವ್ರು ಸಿಗ್ತಾರೆ. ಇವ್ರು ಸಿಕ್ಕಿದ್ರೆ ಎಲ್ಲ ಅತ್ಯದ್ಭುತ ಒಂದು ಗಿಡಗಳು ಕೂಡ ನಿಮಗೆ ಸಿಗ್ತದೆ ಅಂತ ಹೇಳ್ತಾ ಒಮ್ಮೆ ಭೇಟಿ ಕೊಡಿ ನಿಸರ್ಗ ಗಾರ್ಡನ್ ನರ್ಸರಿ ಅಂತ ಹೇಳ್ತಾ ನಿಮಗೆ ಈ ಪಾಟಿಂಗ್ ನಾವು ಮಾಡಿ ಕೊಡ್ತೇವೆ. ಪಾಟಿಂಗ್ ಮಾಡಿಕೊಡ್ತಾರೆ. ಅದರ ಜೊತೆಗೆ ಕ್ವಾಲಿಟಿ ಮಣ್ಣಿದೆ, ಗೊಬ್ಬರ ಮಿಕ್ಸ್ ಮಾಡಿದಿದೆ, ಮಾಡಿ ನಾವು ಜಾಸ್ತಿಯಾಗಿ ನಮಗೆ ಹಾಗೆ ಸಪ್ಲೈ ಮಾಡ್ತಿದ್ವಿ. ಪಾಟಿಂಗ್ ಅದೆಲ್ಲ ಎಲ್ಲ ಮಾಡಿ ಕೊಡ್ತೇವೆ. ಓಕೆ, ನಿಮ್ಮ ಗಾರ್ಡನ್ ಅನ್ನು ಚಂದ ಮಾಡಬೇಕಾ, ಒಮ್ಮೆ ಇವರನ್ನು ಭೇಟಿಯಾಗಿ. ನೀವು ಭೇಟಿಯಾಗಬೇಕಾದಂಥದ್ದು ಮಂಜಲ್ ಪಡಪಿನಲ್ಲಿರುವಂತಹ ನಿಸರ್ಗ ಗಾರ್ಡನ್ ನರ್ಸರಿ. ಅಶ್ವಥ್ ಮತ್ತು ಶಿವಕುಮಾರ್ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಮಂಜಲ್ ಪಡಪು, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.